ಜಸ್ಟ್ ಒಂದು ಸಲ ಲೈವ್ಗೆ ಬರುವಂತ ಬಂದೆ, ಒಬ್ಬರು ಸಹ ಬರಲಿಲ್ಲ. ಅದು ನೋಟಿಫಿಕೇಶನ್ ಹೋಗುವಾಗ ಲೇಟ್ ಆಗ್ತದೆ, ಹಾಗೆ ಲೈವಿಗೆ ಫಸ್ಟಿಗೆ ಬರೋದಿಲ್ಲ ನೋಡಿ. ಅಬ್ಬಾ, ರಿಯಲ್ ಫೇಸ್ ಕಂಡ್ರೆ ನನಗೆ ಭಯ ಆಗ್ತುಂಟು. ಇದರಲ್ಲಿ ಫಿಲ್ಟರ್ ಎಲ್ಲ ಇಲ್ಲಲ್ಲ. ಫಿಲ್ಟರ್ ಉಂಟು, ನಾನು ಹಾಕುವುದಿಲ್ಲ ಅಷ್ಟೇ. ಮತ್ತು ಎಲ್ರದ್ದು ಚಹಾ ಆಯಿತಾ, ತಿಂಡಿ ಆಯಿತಾ? ಬನ್ನಿ, ಬೇಗ 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 ಬನ್ನಿ. ನಾನು ತೋಟಕ್ಕೆ ಬಂದೆ. ತೋಟಕ್ಕೆ ಬರುವಾಗಲೇ ಲೈವ್ಗೆ ಬರಲಿಕ್ಕೆ ಆಗೋದು ನನಗೆ. ಇವತ್ತು ಸಂಜೆ ವ್ಲಾಗ್ ಎಂತ ಹಾಕಲಿಲ್ಲಲ್ಲ, ಬೆಳಿಗ್ಗೆನೇ ಹಾಕಿದೆ. ಅಂದರೆ ನಾವು ಇವತ್ತು ಎಲ್ಲಿಗಪ್ಪ, ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಸೂರ್ಯ ದೇವಸ್ಥಾನಕ್ಕೆ ಫ್ಯಾಮಿಲಿ, ನನ್ನ ಚಿಕ್ಕಮ್ಮ ಎಲ್ಲ ಬಂದಿದ್ರು ಅಂತ ಹೇಳಿದಲ್ಲ, ಚಿಕ್ಕಮ್ಮ, ಅಮ್ಮ, ಮಾಮಿ ಎಲ್ಲ ಬಂದಿದ್ದರು. ಹಾಗಾಗಿ ನಾವು ಅದೇ ಸೂರ್ಯ ದೇವಸ್ಥಾನ ಉಜಿರೆ ಅದು ಹೋಗಿದ್ದೆ. ಶ್ರೇಯ ನಾಯ್ಕ, ಹಾಯ್, ಹೇಗಿದ್ದೀರಿ? ಆಯಿತಾ ಚಹಾ ಎಲ್ಲ? ಹಾಗೆ ನಾವು ಉಜಿರೆಗೆ ಹೋಗಿದ್ವಿ ಸೂರ್ಯ ದೇವಸ್ಥಾನಕ್ಕೆ. ಹೋಗಿ ಸಂತೋಷ್ ನಾಯ್ಕ್, ಹಾಯ್, ಟೀ ಆಯಿತಾ? ಟೀ ಆಗಿ ಈಗ ತೋಟಕ್ಕೆ ಬಂದೆ. ಗೋಣಿಯಾ? ಅದೇ ಸೂರ್ಯ ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ಅಲ್ಲಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರಿಕೋಡಿಗೆ ಹೋಗಿದ್ವಿ. ಬರುವಾಗ ರೋಡ್ ಹತ್ರ ಬೋರ್ಡ್ ನೋಡಿದ್ವಿ, ಆರಿಕೋಡಿ ಅಂತ ಇತ್ತು. ಹಾಗಾಗಿ ಆರಿಕೋಡಿಗೆ ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು ಇವತ್ತಿನ ದಿನ. ಎರಡೆರಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲ, ಹಾಗಾಗಿ ನಾವು ಮದುವೆಗಿಂತ ಮುಂಚೆ ಹರಕೆ ಹೊತ್ಕೊಂಡಿದ್ವಿ. ಅಂದರೆ ಅವರು ಸಹ ಹರಕೆ ಹೊತ್ಕೊಂಡಿದ್ರಂತೆ, ಮದುವೆ ಆದರೆ ಅದೊಂದು ಮಣ್ಣಿನ ಮೂರ್ತಿ ಕೊಡ್ತೇವೆ ಅಂತ. ಅಲ್ಲಿ ಮಣ್ಣಿನ ಹರಕೆ ಅಲ್ವಾ ಉಜಿರೆಯಲ್ಲಿ ಸೂರ್ಯ ದೇವಸ್ಥಾನದಲ್ಲಿ, ಹಾಗಾಗಿ ಹರಕೆ ತೀರಿಸಿ ಬಂದದ್ದು. ಮತ್ತು ಚಿಕ್ಕಮ್ಮನವರದ್ದು ಕೂಡ ಹರಕೆ ಇತ್ತು, ಅವರು ಮನೆ ಕಟ್ಟುವ ಟೈಮಲ್ಲಿ ಹರಕೆ ಹೊತ್ಕೊಂಡಿದ್ರಂತೆ. ಬೋಡ ಒಳ್ಳಿಯೋಡು ಮುದಿಯೋಡ ಒಂಚೂರು ಬೊಕ್ಕ ಪೆರಪೆ. ಹಾಗೆ ಚಿಕ್ಕಮ್ಮನವರು ಕೂಡ ಮನೆ ಕಟ್ಟುವ ಟೈಮಲ್ಲಿ ಹರಕೆ ಹೊತ್ಕೊಂಡಿದ್ರಂತೆ, ಮಣ್ಣಿನ ಮನೆ ಕೊಡ್ತೇವೆ ಅಂತ. ಸೊ ಹಾಗಾಗಿ ಮಣ್ಣಿನ ಮನೆ ಕೊಟ್ಟರು, ಮತ್ತು ಮಕ್ಕಳ ವಿದ್ಯಾಭ್ಯಾಸ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರು. ಅದಕ್ಕೆ ಪೆನ್ನು ಮತ್ತು ಪುಸ್ತಕ ಹರಕೆ ಕೊಟ್ಟಿದ್ದಾರೆ. ಹೌದಾ, ಮಳೆ ಜೋರು ನಿಮ್ಮ ಊರಲ್ಲಿ? ಮಳೆ ಫುಲ್ಲು ಜೋರು, ಈಗ ಸ್ವಲ್ಪ ನಿಂತಿದೆ. ನನಗೆ ಕೊಡೆ ತರಲಿಕ್ಕೆ ಮರ್ತೋಯ್ತು, ಅಲ್ಲಿ ಕೊಡೆ ಇಟ್ಟಿದ್ದೆ, ತರಲಿಕ್ಕೆ ಮರ್ತೋಯ್ತು ಮಾತ್ರ. ವನಿತಾ ಸಾಲಿಯನ್, ಹಾಯ್. ಶ್ರೇಯ ನಾಯ್ಕ, ಸ್ಮೈಲ್ ಸೂಪರ್. ಹೌದಾ, ಥ್ಯಾಂಕ್ ಯು. ಮತ್ತು ವಿಡಿಯೋ ಕ್ಲಿಯರ್ ಉಂಟಲ್ವಾ? ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಫಾಸ್ಟ್ ಉಂಟು, ಅದಕ್ಕೆ ನೋಡಿ. ಮನೆಯಲ್ಲಿ ಸ್ವಲ್ಪ ಲೈವ್ಗೆ ಬಂದರೆ ಮಗಳನ್ನೆಲ್ಲ ಸ್ವಲ್ಪ ತೋರಿಸ್ಬೋದಿತ್ತು, ಬಟ್ ಮನೆಯಲ್ಲಿ ಲೈವ್ಗೆ ಬರಲಿಕ್ಕೆ ಆಗೋದಿಲ್ಲ ನನಗೆ. ಅಲ್ಲಿ ಫುಲ್ಲು ನೆಟ್ವರ್ಕ್ ಸ್ಲೋ. ಲಕ್ಷ್ಮಿತಾ ಕಲ್ಲಡ್ಕ, ಹಾಯ್ ಅಕ್ಕ. ಹಲೋ ಲಕ್ಷ್ಮಿತಾ. ಸವಿತಾ ಸವಿ, ಹಾಯ್. ಚಶ್ಮಿತಾ, ಉಮಿಲಿಜ್ಜೈನಿ, ಉಮಿಲ್ ಕಂಡ ಹೊಟ್ಟೆಂಡ ಅವ್ವೇ ಅನ್ ಕತ್ತಿಪತ್ತೊಂದು ಕೆರಿಯರ್ ಆಪುಜಿ, ಕೈಟೆ ಕೆರಿಯರ್ ಆಪುನೆ. ಮತ್ತು ಯಾರು? ಶ್ರೇಯ ನಾಯ್ಕ, ಕೋಡೆದಾಯಿಗ್ ಬಾರದಿರೆ ಉಂಡತ್ತೆ. ಕೊಡೆದಾಯಿಗ್ ಬಾರದಿರೆ ಉಂಡಂತ ಅಂದು ಬಾರದಿರೆ ಉಂಡು ಅಂಡ ಇಟ್ಟು ತೋರುಂಡತ್ತ. ಅವು ಬರ್ಸ ಬರಪುನ ಫೋರ್ಸ್ಗೆ ಅವು ಒಟ್ಟೆ ಅದು ಫುಲ್ಲು ಚಂಡಿ ಆಪುಂಡಾಯ್ತು. ಬೊಕೇರು ದಿವ್ಯಾ ಯು ಆಚಾರ್ಯ, ಹಾಯ್. ಹಲೋ ವನಿತಾ ಸಾಲಿಯನ್, ಮಗು ಏನು ಮಾಡ್ತಾಳೆ? ಅದೇ ಮಾಮೂಲಿ ಅತ್ತೆಯೊಟ್ಟಿಗೆ ಬಿಟ್ಟು ಬಂದಿದ್ದೇನೆ. ಇವತ್ತು ಮಲಗಲಿಕ್ಕೇ ಕೇಳೋದಿಲ್ಲ, ಪೋಖ್ರಿಯಾಗಿದ್ದಾಳೆ. ಎಲ್ಲ ನಿನ್ನೆಯಿಂದ ಹಿಡ್ಕೊಳ್ತಿದ್ರು, ಚಿಕ್ಕಮ್ಮನವರೆಲ್ಲ ಇದ್ರಲ್ಲ ನಿನ್ನೆಯಿಂದ ಚಿಕ್ಕಮ್ಮ ಅಮ್ಮ ಎಲ್ಲ ಇಟ್ಕೊಂಡು ಈಗ ಕೈಯಿಂದ ಇಳಿಲಿಕ್ಕೆ ಕೇಳೋದಿಲ್ಲ ಇವತ್ತು. ನೋಡಿ, ಸೊಳ್ಳೆ ಬಂತು. ಯಾರು? ಚಶ್ಮಿತಲ್ಲ ಕೇಳಿದ್ದು. ಎಂಚ ಉಲ್ಲರು? ಸವಿತಾ ಸವಿ, ಯಾನ್ ಸೂಪರ್ ಇರೆಂಚ ಉಲ್ಲರು? ಶ್ರೇಯ ನಾಯ್ಕ್, ಸ್ಮೈಲ್. ರಕ್ಷಿತಾ ಗೌಡ, ಹಾಯ್ ಅಕ್ಕ. ಹಲೋ, ಎಂಚ ಉಲ್ಲರು ರಕ್ಷಿತಾ? ಬಾ, ಅಕ್ಷಿ ಬರ್ತುಂಟು, ಬರುದಿಲ್ಲ. ಬರಲಿಕ್ಕೆ ಎಂತ ತಯಾರಿ ಆಗ್ತುಂಟು ಅಕ್ಷಿ. ನಿಮ್ಮ ಯಜಮಾನ್ರು ಎಲ್ಲಿ? ಅವರು ಅಲ್ಲಿ ಹುಲ್ಲು ಕಡಿತಿದ್ದಾರೆ, ಆ ಕಡೆ ಇದ್ದಾರೆ. ಒಮ್ಮೆ ತೋರಿಸಿ ಬಿಡ್ತೇನೆ, ಸ್ವಲ್ಪ ದೂರ ಇದ್ದಾರೆ, ಆ ಕಡೆ ಇದ್ದಾರೆ ನೋಡಿ. ಅಲ್ಲಿ ತುಂಬ ಸೊಳ್ಳೆ ಉಂಟಲ್ಲ, ಅದಕ್ಕೆ ನಾನು ಈಚೆ ಬಂದದ್ದು. ಫೈನ್ ಅಕ್ಕ, ಈರೆಂಚೊಲ್ಲರು? ಯಾನ್ಲ ಸೂಪರ್. ಹವ್ಯ ನಿಡ್ಡಾಜೆ, ಹಾಯ್. ಹಲೋ, ಎಂಚೊಲ್ಲರು? ಹೇಗಿದ್ದೀರಿ? ತುಳು ಮಾತಾಡಿದರೆ ಕನ್ನಡ ಮಾತಾಡಿದರೆ ತುಳು ಮಿಕ್ಸ್ ಆಗ್ತದೆ ನಾನು.
ಮತ್ತು ನಿನ್ನೆ ಇವತ್ತಿದ್ದು ವ್ಲಾಗ್ ಬೆಳಿಗ್ಗೆ ಬಿಟ್ಟಿದ್ದೇನಲ್ವ ವ್ಲಾಗ್, ಸೊ ನೋಡಿ ಆಯಿತಾ, ಮಿಸ್ ಮಾಡದೆ ನೋಡಿ. ನಾನು ಮೊನ್ನೆ ಹೇಳಿದ್ದೆ ವ್ಲಾಗರನ್ನು ಮೀಟ್ ಆಗ್ತೇನೆ ಅಂತ, ಜೀವಿತಾ ಬಿರುವಾಜ್. ಸೊ ಅವರನ್ನು ಮೀಟ್ ಆಗಿದ್ದೆ. ಅವರಿಗೂ ಕೂಡ ಸಪೋರ್ಟ್ ಮಾಡಿ, ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ಈಗ ಏನೋ ಒಂದು ಲೆವೆಲ್ಗೆ ಬರ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನನಗೆ ತುಂಬ ಫೇವ್ರೆಟ್ ಆಗಿಬಿಟ್ರು ಜೀವಿತಾ. ಮೊನ್ನೆ ನಾನು ಇದೇ ಟೈಮಲ್ಲಿ ಕಾಲ್ ಮಾಡ್ತಿರ್ಬೇಕು, ಇದು ಸಾರಿ ಲೈವಲ್ಲಿ ಬಂದಿರಬೇಕಾದ್ರೆ ಕಾಲ್ ಬಂದಿತ್ತು ಅವ್ರದ್ದು. ಅದಕ್ಕೆ ನಾನು ಆವತ್ತು ಹೇಳಿದ್ದೆ ಒಂದು ವ್ಲಾಗರನ್ನು ಮೀಟ್ ಆಗ್ತಿದ್ದೇನೆ ಅಂತ. ಸೊ ಮತ್ತು ಅದೇ ಕಲಾರತ್ನ ಅವಾರ್ಡ್ ಒಂದು 10% ಸಾಧನೆ ಅನಿಸ್ತದೆ ನನಗೆ. ಅದು ಕಾಲ್ ಬರುವಾಗ ಯಾಕೆ ನನಗೆ ಕೊಟ್ಟರು ಅಂತ ಆಗ್ತದೆ. ನಾನು ಮೊದಲು ನಾಟಕ ಕಲಾವಿದೆ ಆಗಿದ್ದೆ, ಹಾಗಾಗಿ ಕೊಟ್ಟರು ಅಂತ ಗೊತ್ತಿಲ್ಲ. ಸವಿತಾ ಸವಿ, ಹುಷಾರುಲ್ಲೆ, ಜವೀದ್ ಪಾಷಾ, ಹಲೋ, ಲಕ್ಷ್ಮಿತಾ ಕಲ್ಲಡ್ಕ, ಚಾಂಡ್, ಓಕೆ, ಸಂತೋಷ್ ನಾಯ್ಕ್, ನಿಮ್ಮ ಯಜಮಾನರಿಗೆ ಲೈವಿಗೆ ಕರ್ಕೊಂಡು ಬನ್ನಿ. ಆ್ಯಕ್ಚುಲಿ ಅವ್ರದ್ದು ಆರ್ಡ್ರ್ ಆಗಿದೆ ಗೈಸ್, ನನ್ನನ್ನು ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಅಂದರೆ ಅವರು ಹುಲ್ಲೆಲ್ಲ ತೆಗಿತಿರ್ತಾರಲ್ವ, ಹಾಗಾಗಿ ಇನ್ನೊಂದು ಸಲ ಬರ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ದೂರ ಬಂದಿದ್ದೇನೆ ಈಚೆ, ಹೇಳಬೇಡಿ ಆಯಿತಾ, ಅವರು ನೋಡಲಿಲ್ಲ ವಿಡಿಯೋ ಬಿಡಿ. ಮತ್ತು ಜೀವಿತಾ ಬಿರುವಾಜ್ ಬಂದ್ರಲ್ವಾ ಜೀವಿತಾ ಅವರು. ಥ್ಯಾಂಕ್ ಯು ಜೀವಿತಾ, ನಿಮ್ಮಿಂದಾಗಿ ನನಗೆ ಆ ಒಂದು ಕಲಾರತ್ನ ಅವಾರ್ಡ್ ಸಿಕ್ಕಿರೋದು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ. ವ್ಲಾಗ್ ನೋಡಿರೋದ್ರೆ ಮಿಸ್ ಮಾಡದೆ ನೋಡಿ ಎಲ್ಲರೂ ಕೂಡ. ಆ್ಯಂಡ್ ಜೀವಿತಾ ಅವರನ್ನು ಸಬ್ಸ್ಕ್ರೈಬ್ ಮಾಡಿ. ಬಂದಿದ್ದಾರೆ ನೋಡಿ, ಲೈವ್ಗೆ ಬಂದಿದ್ದಾರೆ. ಅಲ್ಲಿ ಜೀವಿತಾ ಬಿರುವಾಜ್ ತುಳು ಟಾಕ್ಸ್ ಅಂತ ಉಂಟು, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅವರನ್ನು. ಮತ್ತು ಲಕ್ಷ್ಮಿತಾ ಕಲ್ಲಡ್ಕ, ಎಂಚೊಲ್ಲರ್, ಯಾನ್ ಸೂಪರ್, ಈರೊಂಚೊಲ್ಲರ್, ರಕ್ಷಾ ಮಲಯಾಳಿ ಕುಟ್ಟಿ, ಹಾಯ್, ಇರು ಮಲಯಾಳದವರಾ ರಕ್ಷಾ? ಜವೀದ್ ಪಾಷಾ, ಹಾಯ್, ಹಲೋ, ಹೇಗಿದ್ದೀರಿ? ಮತ್ತು ಏನಾದರೂ ಹೇಳಲಿಕ್ಕಿದ್ರೆ, ಕ್ವೆಶನ್ ಕೇಳಲಿಕ್ಕಿದ್ರೆ ಏನಾದರೂ ಕೇಳಿ. ನಾನು ಮೊನ್ನೊಂದು ಕೇಳಿದ್ದೆ ಅಲ್ವ, ನಾನು ವ್ಲಾಗಲ್ಲಿ ಕ್ವೆಶನ್ ಕೇಳಿ ಆನ್ಸರ್ ಮಾಡ್ತೇನೆ ಅಂತ ಹೇಳಿದ್ದೆ. ಒಬ್ಬರು ತುಂಬ ಉದ್ದಕ್ಕೆ ಅವರ ಒಂದು ಲೈಫ್ ಸ್ಟೋರಿಯನ್ನೇ ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಏನಾದರೂ ಸಜೆಷನ್ ಕೊಡಿ ಅಂತ. ನಾನೀಗ ಲೈವಲ್ಲಿ ಹೇಳೋದಿಲ್ಲ, ಅವರ ಹೆಸರು ಎಂಥದ್ದು ಹೇಳಿದರು ಹೆಸರು. ನಾನದು ನಿಮಗೆ ಸ್ಕ್ರೀನ್ಶಾಟ್ ಹಾಕಿ ಅವರಿಗೆ ಸಜೆಷನ್ ಕೊಡಿ ಅಕ್ಕ ವ್ಲಾಗಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ವ್ಲಾಗಲ್ಲೇ ಹೇಳ್ತೇನೆ, ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೇನೆ. ಇದು ಲೈವ್ ಅಲ್ವಾ, ಅದಕ್ಕಾಗಿ. ಪೆಲಕಾಯಿ ಉಂಟಾ? ನಿಮಗೆ ಕೊಡೋದೇ ಆಗ್ತದೆ ಪೆಲಕಾಯಿ. ಬನ್ನಿ, ತುಂಬ ಉಂಟು ಇಲ್ಲಿ ಪೆಲಕಾಯಿ. ಈಗ ಒಂದು ಚಿಕ್ಕಮ್ಮ ತಗೊಂಡು ಹೋದ್ರು ಪೆಲಕಾಯಿ, ಮತ್ತು ಜೀಗುಜೆಲ್ಲ ತಗೊಂಡು ಹೋದ್ರು. ನಿಮಗೆ ಸಹ ಬೇಕಾದರೆ ಕೊಡುವ. ಲೈವ್ ಕಟ್ಟಾಯ್ತಾ? ಇಲ್ಲಲ್ಲ, ಅದು ಚಿಕ್ಕಮ್ಮ ಕಾಲ್ ಮಾಡಿದರು. ಅವರ ವಿಷಯ ಮಾತಾಡುವಾಗ ಅವರೇ ಕಾಲ್ ಮಾಡಿದರು. ಮೋಸ್ಟ್ಲಿ ಅವ್ರ ಮನೆಗೆ ಹೋಗಿ ರೀಚ್ ಆಗಿದ್ದಾರೆ ಅನಿಸ್ತದೆ. ಸೊ ಹಾಗಾಗಿ ಅವ್ರು ಕಾಲ್ ಮಾಡಿರೋದು ನೋಡಿ. ಪೆಲಕಾಯಿ ಕೊಡುವ, ಬನ್ನಿ ಜೀವಿತಾ, ಮನೆಗೆ ಬನ್ನಿ. ಪೆಲಕಾಯಿ ಉಂಟು, ತುಂಬ ಉಂಟು. ಮತ್ತು ಇಲ್ಲಿ ಮಾತ್ರ ಇರೋದು, ಕಬಕದಲ್ಲಿ ಮಾತ್ರ, ಮಾಣಿಯಲ್ಲಿಲ್ಲ. ಅಂದ್ಯ ಸಿಸ್ ಯಾನ್ ಮಲಯಾಳಂದಲ್ಲ ಆಂಡಲಕ ತುಳು ಬರ್ಪುಂಡದೆ. ಓಕೆ, ಹವ್ಯ ನಿಡ್ಡಾಜೆ, ಫೈನ್, ನೀವು ಹೇಗಿದ್ದೀರಾ? ಮಗು ಮನೇಲಿದ್ದಾಳೆ. ನಾನು ಚೆನ್ನಾಗಿದ್ದೇನೆ. ಹನ್ಸಿಕಾ PR, ಹಾಯ್ ಹನ್ಸಿಕಾ ಅವರೇ. ಸಂತೋಷ್ ನಾಯ್ಕ್, ನಿಮ್ಮ ಅಮ್ಮನ ಮನೆ ಊರು ಯಾವುದು ಮತ್ತು ನಿಮ್ಮ ಗಂಡನ ಮನೆ ಊರು ಯಾವುದು? ನನ್ನ ಅಮ್ಮನ ಮನೆ ಮಾಣಿ, ನನ್ನ ಗಂಡನ ಮನೆ ಕಬಕ. ಮಾಣಿಯಿಂದ ಒಂದು ಸಾಧಾರಣ ಕತ್ತಿ, ಮಾಣಿಯಿಂದ ಸಾಧಾರಣ ಒಂದು 8ರಿಂದ 9 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಗೆ. ಮತ್ತು ಅಂದೆ ಪೆಲಕಾಯಿ, ಸಾರಿ, ಲಕ್ಷ್ಮಿತಾ ಕಲ್ಲಡ್ಕ, ಸೂಪರಾ? ಜಯ ಅಶೋಕ್, ಹಾಯ್, ಹಲೋ. ಜೀವಿತಾ ಬಿರ್ವಾಸ್, ಅಂದೆ ಪೆಲಕಾಯಿ ಬೇಕು. ಪೆಲಕಾಯಿ ಉಂಟು, ನಮ್ಮ ಮನೆಯ ಚಿಟ್ಟೆಯಲ್ಲಿ ಇಟ್ಟಿದ್ದೇವೆ ಪೆಲಕಾಯಿ. ಈಗ ನೀವು ಬರುವಾಗ ಹೇಳಿ, ಪೆಲಕಾಯಿ ಮೂರುವ. ಅಮ್ಮನ ಹತ್ರ ಹೇಳ್ತೇನೆ. ಪೆಲಕಾಯಿ ಅಮ್ಮನಿಗೆ ಉಂಟಲ್ಲ ಈ ಜೀವಿತ ತುಂಬ ಇಷ್ಟ ಆದಂತೆ. ಅಮ್ಮ ಹೇಳ್ತಾ ಇದ್ರು, ಅಲ್ಲೊಂದು ಜೀವಿತ ಬಂಗ ಬರಪ್ಪಲತ್ತ ಅಂತ. ಸೊ ಖುಷಿ ಆಯಿತು ನಿಮ್ಮ ಲೈಫ್ ಸ್ಟೋರಿ ಅಮ್ಮನಿಗೆ, ಜೀವಿತಾ. ಮತ್ತು ವನಿತಾ ಸಾಲಿಯನ್, ಅಮ್ಮನ ಮನೆಗೆ ಯಾವಾಗ ಹೋಗೋದು? ನಾನು ನೆಕ್ಸ್ಟ್ ಸಂಡೇ ಹೋಗಬೇಕು ಅಂತಿದ್ದೇನೆ. ಆದರೆ ಮಾಮಿ ಇದ್ದಾರಲ್ಲ, ಬೊಂಬೈ ಮಾಮಿ ಇದ್ದಾರಲ್ಲ, ಅವರು ಮಂಡೇ ಹೋಗುವವರು. ಹಾಗಾಗಿ ಒಂದು ದಿನಕ್ಕಿಂತ ಮುಂಚೆ ಬಾ ಅಂತ ಹೇಳಿದ್ದಾರೆ, 1-2 ದಿನಕ್ಕಿಂತ ಮುಂಚೆ ಬಾ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕೆಂತ ಅಂತ. ಮತ್ತೆ ಜೀವಿತ ಬಿರುವಾಸ್, 5 ಮಿನಿಟ್ ರೀಚ್ ಆಪೆ. ಬಲೆ ಇದೀಗ ಕುಡ್ಲಾರ್ದು ಬರಿಯರೆ 5 ಮಿನಿಟ್ಸ್ ಯಾರುವಾ? ಓ ದೇವರೇ. ಅರ್ಚನಾ, ಹಾಯ್, ಗುಡ್ ಈವ್ನಿಂಗ್ ಎಂಚೊಲ್ಲರು? ಹನ್ಸಿಕಾ PR, ಎಂಚೊಲ್ಲರು? ಯಾನ್ ಸೂಪರ್, ಈರೆಂಚೊಲ್ಲರು? ರಕ್ಷಾ ಮಲಯಾಳಿ ಕುಟ್ಟಿ, ಹಾಯ್, ಕುಡ್ಲಡಿತ್ತದು ತುಳು ಬತ್ತಿಜಿನ ಎಂಚ ಆಪುಂಡೆಸಿಸ್, ಐ ಲವ್ ತುಳು. ವಾವ್, ಸೂಪರೇ. ಜೀವಿತ ಬಿರುವಾಸ್, ಬಲೆ ಬೇಗ ಬಲೆ. ಓಕೆ, ಯಾವ ಡಿಸ್ಟ್ರಿಕ್ ಬರುತ್ತೆ? ಸಂತೋಷ್ ನಾಯ್ಕ್, ನಮ್ಮದು ದಕ್ಷಿಣ ಕನ್ನಡ. ನೀವು ಯಾವ ಡಿಸ್ಟ್ರಿಕ್ಕಿಂದ?
ನಾವು ದಕ್ಷಿಣ ಕನ್ನಡ, ಮಂಗಳೂರಿಂದ ಪುತ್ತೂರಿಗೆ ಒಂದು 45 ಕಿಲೋಮೀಟರ್ ಇರಬೇಕು. ಪುತ್ತೂರಿಂದ ಒಂದು 8 ಕಿಲೋಮೀಟರ್ ಹೋದರೆ ಕಬಕ ಸಿಗ್ತದೆ, ಅಲ್ಲಿ ನಮ್ಮ ಮನೆ. ಕಲಾರತ್ನ ಅವಾರ್ಡ್ ಇರೆಗ್ ತಿಕ್ನೆಕ್ ಐ ಆಮ್ ಟೂ ಮಚ್ ದಾಯ್ತೆಂಗೆ ಅರ್ಥ ಇಜ್ಜಿ ದಿನೇಶ್ ತಿನ್ನು ಐ ಆಮ್ ಟೂ ಮಚ್ ಪಂಡ ಅರ್ಥ ಇಜ್ಜಿ. ಬೊಕ್ಕ ಜೀವಿತ ಬಿರುವಾಸ್ ತುಳು ಟಾಕ್ಸ್ ಆಫೀಸ್ ರೂಲ್ಲೇ ಇರೋ ಆಫೀಸ್ ರೀತಿದ 5 ನಿಮಿಷ ಅಡಿರ ಬರ್ಪುಣ ಅಂದ. ಅವ್ರು ಆ್ಯಕ್ಚುಲಿ ನಮ್ಮ ಟಿ ವಿಯಲ್ಲಿ ವರ್ಕ್ ಮಾಡೋದು, ಆ್ಯಂಕರ್ ಜೀವಿತ. ಸಾನ್ವಿ ಕವಿತಾ, ಇದು ನನ್ನ ಅತ್ತಿಗೆಯ ಮಗಳು, ಅಂದರೆ ನನ್ನ ಹಸ್ಬೆಂಡ್ನ ಅಕ್ಕನ ಮಗಳು. ಹಾಯ್. ಅವರು ದಿನಾ ವ್ಲಾಗ್ ನೋಡ್ತಾರೆ, ಅದು ಕೂಡ ಸ್ಕಿಪ್ ಮಾಡದೆ. ಅವರು ನನ್ನ ವ್ಲಾಗ್ ಅಲ್ಲ, ಜೀವಿತನ ಫ್ಯಾನ್. ಜೀವಿತನ ವ್ಲಾಗ್ ಡೈಲಿ ನೋಡ್ತಾರೆ. ಮತ್ತು ಹನ್ಸಿಕಾ PR ಉಮೀಲ್ ಇನಿ ಉಮೀಲಿಜ್ಜ ಅವೇ ಪನ್ನೆ ಉಮೀಲ್ ಎಕರ್ಂಚಿ ತುಚ್ಚೊಂದುಂಡು ಯಾನ್ ಅಂಚಿಂಚಿ ಪೋಂದುಲ್ಲತೆ ಆಯ್ತು ಕೊಡೆ ಕನ್ನಡ ಬರ್ಸಾರ ಪುನಃ ಅವೇ ಕಮೆಂಟ್ ಅಂತೀರಿ ಬರ್ಸಾತನ ಬಾರದರೆ ಕವಿಯೊಡಿಗೆ. ಐ ಆಮ್ ಟೂ ಮಚ್ ಎಂಕದಾಯ್ತು ಅಂದು ಗೊತ್ತಾಯ್ಜಿ. ಮತ್ತೆ ಜೀವಿತ ಒಂಜಿ ಸಾಂಗ್ ಪಲ್ನೆ ಅತ್ತಿ ಯಾನು ಸಿಂಗರ್ ಅತ್ತಿ ಸಾಂಗ್ ಬನ್ನಿಯರೆ ಅದು ಸಿಂಗರ್ ಅತ್ತು. ಒಂದಾನೊಂದು ಕಾಲಡು ಸಂಗೀತ ಕ್ಲಾಸ್ ಪೋದಿತ್ತೆ ಎನ್ನ ಕರ್ಕಶ ಶಬ್ದಕ್ಕೆ ನಿಂಕೆ ಎಂದಾಂಡು ಐಕ್ಯಾನ ಸಂಗೀತನೇ ಬುಡ್ದು ಬಿಡ್ತೆ. 1 ವರ್ಷ ಪೋತೆ ಅತ್ತೆ. ಎನ್ನ ಫ್ಯಾನ್ಗೆ ಹಾಯ್. ಅಲೆ ಸಾನ್ವಿ ಜೀವಿತ ಹಾಯ್ ಮಂತೇರಿ ರೆಗ್. ಸಂತೋಷ್ ನಾಯ್ಕ ನಮ್ಮದು ಉತ್ತರ ಕನ್ನಡ ಅಂಕೋಲಾ ಅಂತ. ಹೌದಾ, ಓಕೆ. ನೀವಾ ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರಿ ಸಂತೋಷ್ ಮೇಸ್ತಾ ಅಂತ. ಯಾರಂತ ಇದ್ರು ಒಬ್ಬರು, ಯಾರು ಅಂತ ಗೊತ್ತಾಗಲಿಲ್ಲ. ಮತ್ತು ರಕ್ಷಾ ಮಲಯಾಳಿ ಕುಟ್ಟಿ ಬೊಕ್ಕ ಬರ್ಸ ಇಂಚೊಂಡಿ ಸಿಸ್ ಅವೈತೆ ಮಲ್ಲ ಬೊಲ್ಲ ಬರಿಯರ ರೆಡಿ ಆತುಂಡು ಎನಗೆ ಹಣ್ಣನಿ ಪಂಡೇರು ಇತ್ತೆ ಪೋದು ಕೊಡೆಗಾನಲ್ಲ ಅಂದು ಇದು ದಾಯ್ತಮ್ಮನೆ ಗೊತ್ತುಜಿ ವಡೆ ಮುಟ್ಟ ಪೋದು ಉಂತ್ವೆ ಒಂಜೋಳೆ ಬರ್ಸ ಬತ್ತನ ಬಲ್ತೋನ್ ಪೋದು ಕೊಡೆಗಾನ ಮಾಡು ಬೊಕ್ಕ ಪಿರ ಬರ್ಸಗ್ ಲೈವ್ ಬರ್ತೆ ಕೊಡೆಗಾನತ್ತು ದಾಯಿ ಬೊಕ್ಕ ಒಂಜೋಳೆ ಬರ್ಸ ಬತ್ತನೆ ನಾನು ವ್ಲಾಗ್ ಆಫ್ ಒಂದು ಲೈವ್ ಆಫ್ ಮನ್ಪೆ ಬೊಕ್ಕ ಪಿರ ಕಂಟಿನ್ಯೂ ಮನ್ಪೆ. ಮತ್ತು ಬೊಕ್ಕ ಇಂಜಿನ ಯಾನು ಕವಿತಾ ಅಂದು ಸಾನ್ವಿ ಅತ್ತ ಕವಿತಾನ ಸಾರಿ ಅತ್ತಿಗೆನಾ ಈ ಅತ್ತಿಗೆ ಅಂತೆ ಲೈವಲ್ಲಿರೋದು. ನಾನು ಅವರ ಮಗಳು ಅಂತ ಅಂದ್ಕೊಂಡೆ. ಇತ್ತೊಂಜಿ ಕ್ವೆಶನ್ ಕೇಳನೆ ಕ್ವೆಶನ್ ಆಯ್ತೇನು ಕೇನು ನಾನು ಹೆಂಗೆ ರಪ್ಪಗೆ ಫ್ಲ್ಯಾಶ್ ಲಾಪುಜಾ ಕೇನ್ವೆ ಕ್ವೆಶನ್ ಆನ್ಸರ್ ಪನೋಡು. ಹನ್ಸಿಕಾ ಪ್ರಶ್ನೆ ಹೀಗಿದೆ ಉತ್ತರ ಏನು? ಪ್ರಶ್ನೆ ಹೀಗಿದೆ ಉತ್ತರ ಏನು? ನೆಕ್ಕೇರು ಆನ್ಸರ್ ಮನ್ಪರ ತೂಕ ಖಂಡಿತಕ್ಲೆ ಗಿಫ್ಟ್ ಕಡಪವೇನು. ಪ್ರಶ್ನೆ ಹೀಗಿದೆ ಉತ್ತರ ಏನು? ಕ್ವೆಶನ್ ಅಂದ್ವೆ ವನಿತಾ ವಿಜೇತಾ ಪೂಜಾರಿ ಬಲೆ ಬಾಲೆ ಒಲ್ಲಲು ಅಲ್ಲೇ ಬಾಲೆ ಇಲ್ಲಲು ಉಲ್ಲಲು ಯಾನಿತ್ತು ಇಲ್ಲ ಅಂತ ಹಂಚಿ ಪೋಂದುಲ್ಲ ಬಟ್ ಅಲ್ಪ ಲೈವ್ಗೆ ಇಂಟರ್ನೆಟ್ ತಿಕ್ಕುಜಿ ಮತ್ತು ಬರ್ಸ ಬರೋದುಂಡು ಯಾನು ಕೊಡೆಕಣರೆ ಪೋಂದುಲ್ಲ ಒಂಜು ವೇಳೆ ಬರ್ಸ ಬತ್ತನ ಲೈವ್ ಆಫ್ ಮನ್ಪು ಬೊಕ್ಕ ಕಂಟಿನ್ಯೂ ಮನ್ಪೆ ಬೊಕ್ಕೇರು ಬುಯ್ನಿ ಮಸ್ತ್ ಬರೋದುಂಡು. ಹಿರಿಗೆ ಕಲಾರತ್ನ ಅವಾರ್ಡ್ ತಿಕ್ಕಿನಿ ಅಂಚ ಓಕೆ ಥ್ಯಾಂಕ್ ಯು ಕಲಾರತ್ನ ಅವಾರ್ಡ್ ತಿಕ್ಕಿನಕ್ಕೆ ಅರೆಗೆ ಮಸ್ತ್ ಖುಷಿ ಅವನಿಗೆ ಥ್ಯಾಂಕ್ ಯು. ಅಕ್ಕ ಒಂದು ಕ್ವೆಶನ್ ಕೇಳನೆ ಮರಿಯಾಲಗು ರಾಪೋಲು ಅರೆಗಾಲಗು ಬಚ್ಚುವಲು ಆನ್ಸರ್ ಪನ್ನಕ್ಲಿಗೆ ನಮ್ಮನ್ನು 2 ಜನನು ಮೀಟ್ ಆಪುನ ಚಾನ್ಸ್ ಈ ಹಬ್ಬ ಕ್ವೆಶನ್ ದುಲೆ ಮರಿಯಾಲಗು ರಾಪೋಲು ಅರೆಗಾಲಗು ಬಚ್ಚುವಲ್ಗೆ ಆನ್ಸರ್ ಪನ್ನಕ್ಲಿಗೆ 2 ಜನನು ಮೀಟ್ ಆಪುನ ಪಂಡ ಏನಲ್ಲ ಜೀವಿತಲ್ಲ ಮೀಟ್ ಆಪುನ ಚಾನ್ಸಿಗೆ ಇದಕ್ಕೆ ಏರ್ ಪನ್ಪರ್ತಕ್ಕ. ಬೊಕ್ಕ ರಕ್ಷಾ ಮಲಯಾಳಿ ಕುಟ್ಟಿ ಪೋಲೆ ಬೇಗ ಬಲಿತೊಂದು ಪೋದು ಕೊಡೆಕನಲೆ ಬೊಕ್ಕ ಬರ್ಸ ಬತ್ತನ ಚಂಡಿಯಾವರು ಇರು ಪೋಲೆ ಅಕ್ಕ ಬಲಿಪುಲಿ ಒಂದು ಬಲ್ತನೆ ಜಾರ್ದು ಬೂರ್ನ ಬೊಕ್ಕ ತುಂಬೊಂದು ಕೊಡವು ಪೋಲೆ ಬೇಗ ಬಲಿತೊಂದು. ಓಕೆ ಗಿಫ್ಟ್ ಬೊಚ್ಚೆ ಜಸ್ಟ್ ಫನ್ನಿಗೆ ಇಜ್ಜಿ ಆನ್ಸರ್ ಮಂತ್ನಾಗ್ಲಿ ಗ್ಯಾರಂಟಿ ಗಿಫ್ಟ್ ಉಂಟು ತುಲೆ ಅದು ನಾನಲ್ಲ. ಓಕೆ ಹಾಯ್ ಅಕ್ಕೆಂಚೊಲ್ಲರು ಯಾನು ಸೂಪರ್ ಉಲ್ಲೆ ತುಲೆ ನಮ್ಮ ಮಾಮಿ ಎದುರು ಉಲ್ಲೆ ಬಾಲೆನ್ ಪಾತೊಂದು ಈಗಲೇ ತೋಪವೆ ಅಲ್ಪ ಮಾಮಿಕ್ಕನೇ ನಿಜ್ಜಾವೆ ಆರು ಪಂಡೆ ಅಂಟು ವೀಡಿಯೋಗೂ ಬರ್ತಾರೆ ಗೊತ್ತುಜ್ಜಿ. ಬೊಕ್ಕ ನಾನು ಸಂತೋಷ್ ನಾಯ್ಕ್ ಅಂತ. ಓಕೆ ಖುಷಿ ಆಯಿತು ನೀವು ಅಷ್ಟು ದೂರದವರು ವ್ಲಾಗ್ ನೋಡ್ತಿದ್ದೀರಲ್ವಾ ಥ್ಯಾಂಕ್ ಯು. ಆನ್ಸರ್ ನೀರತ್ತು ಪ್ರಶ್ನೆ ಹೀಗಿದೆ ಉತ್ತರ ಏನು? ಇದು ಕ್ವೆಶನ್. ಮಳೆ ಬಂತು ನಾನು ಲಚ್ಚನ್ನು ತೋರಿಸ್ತೇನೆ ಅಂತ ಹೇಳಿದ್ದಲ್ಲ ತೋರಿಸ್ತೇನೆ ಇಲ್ಲಿ ಇದರಲ್ಲಿ ಹೇಗಪ್ಪ ಮಾಮಿ ಅಲ್ಪರ್ದೊಂಜಿ ಮಾತ್ರೆ ಲಿಂಚ ಅನ್ಪುಲೆಗೆ
ಒಂದು 20 ಜನ ಒಲ್ಲೇರು ಇಂಚ ಅನ್ಪುಲೆ ಹಾಯ್ ಅನ್ಪುಲೆ ನಮ್ಮ ಮಗಳಿದ್ದಾಳೆ ನೋಡಿ ಲಚ್ಚಿ ತೋರಿಸಿ ಅಂತ ಹೇಳಿದ್ರಲ್ಲ ನೋಡಿದ್ದಾಳೆ ಇಲ್ಲಿ ನೆಟ್ವರ್ಕ್ ಇಲ್ಲ ಮಾತ್ರ ಯಾನ್ ಪೋಪೆ ಮಾಮಿ ಬಸ್ಸ ಹೊತ್ತು ನರೆಗ್ಲ ಕೊಡೆ ಹೊತ್ತೋಡತ್ತ ಹಾಂ ತೋತೆ ಓ ಅರೆನ್ನ ರೈನ್ ಕೋಟ್ ಉಂಡು ಬೊಕ್ಕ ಹಾಯ್ ಮಾಮಿ ಇತ್ತೆ ಸಾನ್ವಿ ಬತ್ತಲ್ಲ ಪ್ರಜ್ಞಾ ಪೂಜಾರಿ ಕೊಡೆ ಅಂಬ್ರೆಲ್ಲಾ ಉಂಡೆ ಆನ್ಸರ್ ಜೀವಿತ ನಕ್ಕನೆಕ್ ಕೊಡೆ ಅಂಬ್ರೆಲ್ಲಾ ಒಂದುವೇ ಆನ್ಸರ್ ಅಂತ ಏನೊಂದು ಇಲ್ಲೇರು ಜೀವಿತ ಇಂಕ್ಲ ಆನ್ಸರ್ ಗೊತ್ತು ಜೀವಿತ ಕಂಗ್ರ್ಯಾಚುಲೇಷನ್ಸ್ ಕವಿತಕ್ಕ ಕಲಾರತ್ನ ಅವಾರ್ಡ್ ತಿಕ್ಕಿನೆಕ್ ಥ್ಯಾಂಕ್ ಯು ಶ್ವೇತಾ ಪೂಜಾರಿ ಒಕ್ಕ ಜೀವಿತ ಅಂದರೆ ಮಿಲ್ತುಲೆ ಜೀವಿತ ಬಿರುವಾಜು ತುಳು ಟಾಕ್ಸ್ ನೀರು ಆತು ಕೈತ್ತಲು ಉಲ್ಲರ ಆನ್ಸರ್ಗು ನೀರು ಆತು ಕೈತ್ತಳು ಉಲ್ಲರ ಆನ್ಸರ್ಗು ಅಂತ ಕೋಡೆನ ಆಯ್ಕೆ ಆನ್ಸರ್ ಅಂತ ಅರ್ಥ ಐಜಿ ಹಾಯ್ ಏನಾಗಿ ಸೊರಕ್ಕೆ ಏನಂದನ ಹಾಯ್ ಬಾಬು ಹಾಯ್ ಅಕ್ಕ ಇರದಾದ ವರ್ಕ್ ಮಲ್ಪುನ ಯಾನು ಸದ್ಯಗಿಲ್ಲಲೇ ಉಳ್ಳೆ ಯಾನು ನ್ಯೂಸ್ ಚಾನಲ್ದು ಆ್ಯಂಕರ್ ಅದು ಇಲ್ಲೆ ನ್ಯೂಸ್ ಆ್ಯಂಕರ್ ಅದು 1 ನಿಮಿಷವೇ ಕೊನೊಪ್ಪೆ ಮಾಮಿ ಚಂಡ್ಯಾರ ಉಡುಪುಜಿ ಕೊನೊಪ್ಪೆ ನನ್ನ ವಾಯ್ಸ್ಗೆ ಏನೊಂದುಂಡೆ ನನ್ನ ವಾಯ್ಸ್ ಕೇಳಿಸ್ತುಂಟಲ್ಲ ಅದು ಮಳೆಗೆ ಸ್ವಲ್ಪ ಸೌಂಡ್ ಬರ್ತುಂಟು ಆದರೂ ಲೈವ್ ಆಫ್ ಮಾಡಲಿಲ್ಲ ನಾನು ಅಕ್ಕ ಇರದಾದ ವರ್ಕ್ ಮಾಡ್ಬಿಡ ಅದೇ ನಾನು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಆ್ಯಂಕರ್ ಆಗಿದ್ದೆ ಮತ್ತು ವಾಯ್ಸ್ ಓವರ್ ಮತ್ತು ಸ್ಕ್ರಿಪ್ಟ್ ಸದ್ಯಕ್ಕೀಗ ಮನೇಲಿ ಇದು ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೇನೆ ವೆಬ್ಸೈಟಲ್ಲಿ ಒಂದು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೇನೆ ಮತ್ತು ನ್ಯೂಸ್ ಚಾನಲಲ್ಲಿ ಕರೆಯುವಾಗ ಹೋಗ್ತೇನೆ ಅಷ್ಟೇ ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತಿದ್ದೇನೆ ಬೊಲ್ಲ ಅಂದಿಯೇ ಮಸ್ತ್ ಬೊಲ್ಲ ಬರೋದುಂಡು ತೂಲೆ ಎನ್ನ ವಾಯ್ಸ್ಗೆ ಏನುಂಡೆ ಏರಣ್ಣ ಪಲ್ನೆ ಪ್ಲೀಸ್ ಅಂಬ್ರೆಲ್ಲಾ ಆನ್ಸರ್ ಜೀವಿತಕ್ಕನ ಕ್ವೆಶನ್ಗೆ ಕರೆಕ್ಟಾ ಜೀವಿತ ಅಂಬ್ರೆಲ್ಲಾ ಆನ್ಸರ್ ಅತ್ತಿಗೆ ಹಾಯ್ ಕವಿತಾ ಹಲೋ ವರ್ಷಿತಾ ವಿ ನನಗೆ ಸಹ ಕ್ವೆಶನ್ ಹೇಳೋಣ ಇದು ವರ್ಷಿತಾ ಯಾರು ವರ್ಷಿತಾ ನನ್ನ ಕ್ಲಾಸ್ನವಳ ವರ್ಷಿತಾ ಯಾರಂತ ಗೊತ್ತಾಗಲಿಲ್ಲ ವೀಣಾ ಸುನಿ ಗಾಣಿಗ ನದಿ ಜೀವಿತ ಸರಿಯಾ ವೀಣಾರ್ನ ಆನ್ಸರ್ ಕರೆಕ್ಟ್ ಅಕ್ಕ ದಾಯ್ತ ಆನ್ಸರ್ ಮಂತೀರಿ ಹಿಂಗೆ ಗೊತ್ತಾಯ್ತು ಎಂದು ಪೂರ ಫೋನ್ ಉಂಡಿಯೇ ಹೆಂಗೆ ನೆಟ್ವರ್ಕ್ ಇದ್ದ ಅಂದು ನಿಮ್ಮ ಮಗಳು ತುಂಬ ಕ್ಯೂಟ್ ಲಚ್ಚು ಸೋ ಕ್ಯೂಟ್ ಥ್ಯಾಂಕ್ ಯು ನನ್ನ ಮಗಳ ಕಡೆಯಿಂದ ಕವಿತಾ ನನಗೆ ಸಹ ಕ್ವೆಶನ್ ಹೇಳೋಣ ಇದು ಮೋಸ್ಟ್ಲಿ ಇದು ವರ್ಷಿತವೇ ಆಗಿರಬೇಕು ನನ್ನ ಕ್ಲಾಸ್ನವಳು ಮತ್ತೆ ಅದೇ ಕ್ವೆಶನ್ ಪ್ರಶ್ನೆ ಹೀಗಿದೆ ಉತ್ತರ ಏನು ಇದಕ್ಕೆ ಆನ್ಸರ್ ಮಾಡಿದರೆ ಹೇಳಿ ಫಸ್ಟ್ ಆನ್ಸರ್ ಮಾಡಿ ಪ್ರಶ್ನೆ ಹೀಗಿದೆ ಉತ್ತರ ಏನು ಇದುವೇ ಕ್ವೆಶನ್ ಮತ್ತೆ ವೀಣಾ ಸುನಿ ಗಾಣಿಗ ಥ್ಯಾಂಕ್ ಯು ಅದೆಂತ ಆನ್ಸರ್ ಜೀವಿತೊಮ್ಮೆ ಆನ್ಸರ್ ಹಾಕಿ ನದಿಯೇ ಆನ್ಸರ್ ಸರಿ ಓಕೆ ನದಿ ಅಂತೆ ಆನ್ಸರ್ ವೀಣಾ ಸುನಿ ಗಾಣಿಗ ಏನು ಗೊತ್ತಾ ನನ್ನ ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಉಂಟು ಮತ್ತು ವಾಟ್ಸಪ್ ಇದು ನಂಬರ್ ಉಂಟು ಅದಕ್ಕೊಂದು ಮೆಸೇಜ್ ಹಾಕಿ ಆಯಿತಾ ಓಕೆ ಚಶ್ಮಿತಾ ಎಸ್ ಅಕ್ಕ ಇರ್ನ ಕ್ವೆಶನ್ಗೆ ಆನ್ಸರ್ ಏನು ಅವೇ ಆನ್ಸರ್ ನೋ ಪ್ರಶ್ನೆ ಹೀಗಿದೆ ಉತ್ತರ ಏನು ಇದು ಕ್ವೆಶನ್ ನಾನು ಕರೆಕ್ಟ್ ಇದನ್ನು ಬಿಡಿಸಿ ಹೇಳಿದರೆ ಖಂಡಿತ ನಿಮಗೆ ಆನ್ಸರ್ ಗೊತ್ತಾಗ್ತದೆ ಅಷ್ಟು ಈಸಿ ಉಂಟು ಅಕ್ಕ ಇರ್ನ ಕ್ವೆಶನ್ ಜೀವಿತ ಬಿರೋಸ್ ನೆಕ್ಸ್ಟ್ ವ್ಲಾಗ್ ಹೇಳ್ತೇವೆ ಎಲ್ಲಿ ಮೀಟ್ ಆಗೋದು ಅಂತ ಜೀವಿತ ಹೇಳ್ತಾರಂತೆ ಎಲ್ಲಿ ಮೀಟ್ ಆಗೋದು ಅಂತ ವೀಣಾ ಸುನಿ ಗಾಣಿಗ ಕಂಗ್ರ್ಯಾಚುಲೇಷನ್ ನೀವು ಮೊನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಏನು ಹೇಳಿ ಅದರ ಅರ್ಥ ನನಗೆ ಗೊತ್ತಾಗಲಿಲ್ಲ ಹೌದಾ ಮೊನ್ನೆ ಪ್ರಶ್ನೆ ನಾನು ಕೇಳಿದ್ದು 3 ಅಕ್ಷರ ಅದರಲ್ಲಿ ಫಸ್ಟಿದು ಮತ್ತು ಸೆಕೆಂಡಿದು ಸೇರಿದರೆ ಒಂದು ಹುಡುಗಿಯ ಹೆಸರು ಫಸ್ಟಿದು ಮತ್ತು ಲಾಸ್ಟಿದು ಸೇರಿದರೆ ಒಂದು ತಿಂಡಿಯ ಹೆಸರು ಅದು ಪೂಜಾರಿ ಅಂದರೆ ಪೂಜಾ ಪೂರಿ ಇದು ಆನ್ಸರ್ ಪೂಜಾರಿ ಅಂತ ಅನ್ನುವಂಥದ್ದು ಆನ್ಸರ್ ಗೊತ್ತಾಯ್ತಲ್ವಾ ಬಂದು ನಾವು ವಾಯ್ಸ್ ಕೇಳಿಸ್ತುಂಟಲ್ಲ ಮಳೆದು ಸೌಂಡಿಗೆ ಅಕ್ಕ ಬಾಯ್ ಬೇಲೆ ಉಂಡು ಟಾಟಾ ಬಾಯ್ ಜೀವಿತ ಬೇಲೆ ಮನ್ಪುಲೆ ಬರೋಂದುಲ್ಲೆ ಬೇಗ ಬಲ್ಲಗೆ ನಾ ಕಂಡ ನೀ ಬೊಬ್ಬ್ಯಾಡೋದಿಲ್ಲ ಎಂಚ ಬರ್ಪುನೆ ಯಾನ್ ಜಾರ್ದು ಬೂರ್ನ ಬೊಕ ಗೈಸ್ 1 ನಿಮಿಷ ಹೋಲ್ಡ್ ಮಾಡಿ ಯಾನ್ ಇರಗೆ ರೈನ್ ಕೋಟ್ ಕಾಣತ್ತೆ
ಇವಳೆ ನಿರೆಗೋಸ್ಕರ ಕಣತ್ತಿಜಾ ನಿರೆಗೋಸ್ಕರ ಕಣತ್ತಿಜಾ ಪೂಜೆ ಓ ದೇವರೇ ಧರ್ಮಕ್ಕೆ ಬೈಗಳ. ಎಸ್ ಹನ್ಸಿಕಾ ಆನ್ಸರ್ ಕರೆಕ್ಟ್ ನಿಮ್ದು. ಉತ್ತರ ಪ್ರಶ್ನೆ ಹೀಗಿದೆ, ಉತ್ತರ ಏನು ಅಂತ ಕೇಳಿದ್ದೆ. ಅಲ್ಲಲ್ಲ ಸಾರಿ ಉತ್ತರ ರಾಂಗ್ ಆನ್ಸರ್. ಉತ್ತರ ಏನು ಅಂತ ಕೇಳಿದ್ದು ನಾನು. ಪ್ರಶ್ನೆ ಹೀಗಿದೆ, ಉತ್ತರ ಏನು, ಇದು ಕ್ವೆಶನ್. ವನಿತಾ ಸಾಲಿಯನ್ ಬೇಗ ಪೋಲೆ ಪಾಪ ಆರು ಚಂಡಿಯ ಒಂದುಲ್ಲೇರು ಪೋಯನ್ ಕೊರಿಯನ್ ಅಂಚಾರು ಬಾರದೇರ ತಡಿಟ್ಟಿತ್ತೇರು. ಯಪ್ಪ ಎತ್ತು ಜನ ಉಲ್ಲೇರಲ್ಲ ತು ಈಜೆ ಕಡೋರ 27 ಜನ ಇರ್ತಾರೆ, 27 ಜನ ಇದ್ರಾಗ ಒಬ್ಬ ನನಗಿಲ್ಲಿ ಒಂದು ಕಡೆಯಿಂದ ಸೊಳ್ಳೆ ಕಡಿತುಂಟು. 1 ನಿಮಿಷ ಗೈಸ್, ಒಂದು ಕಡೆಯಿಂದ ಸೊಳ್ಳೆ ಕಚ್ಚಿದುಂಟು, ಒಂದು ಕಡೆಯಿಂದ ಕೈ ನೋವು ಆಗ್ತುಂಟು ಲೈವಿಗೆ ಇದು ಎಂತ ಹೀಗಿದೆ. ನೋ ಪ್ರಶ್ನೆ ಹೀಗಿದೆ, ಉತ್ತರ ಏನು, ಇದು ಕ್ವೆಶನ್. ಪ್ರಶ್ನೆ ಹೀಗಿದೆ, ಉತ್ತರ ಏನು. ಕನ್ಫ್ಯೂಷನ್ ಆಗ್ತಾ ಉಂಟಲ್ವಾ, ಅದಕ್ಕೆ ಕೇಳಿದ್ದು ನಾನು. ಇನ್ನು ಅಕ್ಕ ಓದಲು ವಿಜೇತಾ ಪೂಜಾರಿ ಅಕ್ಕ ಇಲ್ಲಗ ಪೋತೇರು ಇನ್ನಿಕ್ಕೆ 1 ವಾರ ಅಂಡು ಎಲ್ಲ ಅಂಚಿಟ್ಟು ಬರುವೇರು. ಮಸ್ತ್ ದಿನ ಆದಿತ್ತನಾರು ಇಲ್ಲಗ ಪೋಂದ ಅಂಚ ಪೋತೇರು. ವರ್ಷಿತ ಎಂಬಿ ಹೌದು ನಿನ್ನ ಕ್ಲಾಸ್ಮೇಟ್. ಓ ನೀನಾ, ನಾನು ನಿನಗೆ ಕ್ವೆಶನ್ ಕೇಳಿದ್ದೇನೆ ನೋಡು. ಪ್ರಶ್ನೆ ಹೀಗಿದೆ, ಉತ್ತರ ಏನು, ಇದು ಕ್ವೆಶನ್, ಆನ್ಸರ್ ಮಾಡು. ಮತ್ತೆ ಸಂತೋಷ್ ಅಶ್ವಿನಿ ಎಸ್ ಹಾಯ್ ಹಲೋ. ಹನ್ಸಿಕಾ ಪಿ ಆರ್ ಏನು, ನೋ ಪ್ರಶ್ನೆ ಹೀಗಿದೆ, ಉತ್ತರ ಏನು, ಕ್ವೆಶನ್ ಇದು, ಆನ್ಸರ್ ಮಾಡಿ. ಅದೊಂದು ಆನ್ಸರ್ ಹೇಗೆ ಅಂತ ಹೇಳ್ಬೇಕಾ, ಬೇಡ ಹೇಳಿದ್ರೆ ಕರೆಕ್ಟ್ ಗೊತ್ತಾಗ್ತದೆ. ಸಿಂಪಲ್ ಕ್ವೆಶನ್. ಅಕ್ಕ ಬಾಯ್ ಬರ್ಸ ಬರೋದುಂಡು ಜೋರ್ ನೆಟ್ವರ್ಕ್ ಇಜ್ಜಿ ಮುಲ್ಪ. ಬಾಯ್ ರಕ್ಷಾ ಮಲಯಾಳಿ ಕುಟ್ಟಿ. ಸಂತೋಷ್ ನಾಯ್ಕ್ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ನೋ ಪ್ರಾಬ್ಲಮ್, ವಿಡಿಯೋ ಮಾಡಿ. ಅಬ್ಬಾ ಥ್ಯಾಂಕ್ ಯು ನೀವಾದರೂ ಹೇಳಿದ್ರಲ್ವಾ. ಮತ್ತೆ ಮಳೆ ಬರ್ತುಂಟು ಜೋರು, ಮತ್ತೆ ಎಂತ ಮಾಡಿಕ್ಕಾಗುದ್ರ ಪಾಪ, ಅವರು ಒಬ್ಬರೇ ಹುಲ್ಲು ತೆಗಿತಿದ್ದಾರೆ. ನಾನಿಲ್ಲಿ ಲೈವಲ್ಲಿ ಇಲ್ಲ ನಿಂತಿದ್ದಾರೆ ಅವರು, ನೋ ಪ್ರಾಬ್ಲಮ್. ಮತ್ತೆ ಎಷ್ಟು 22 ನಿಮಿಷ ಆಯಿತಾ. ನಾನು ಜೋರು ಮಳೆ ಬಂತು ಮಾತ್ರ. ಬೇರೆ ಏನಾದರೂ ಕ್ವೆಶನ್ ಕೇಳಿಕುಂಟಾ, ಬೇಗ ಕೇಳಿ. 25 ನಿಮಿಷ ಆದರೆ ನಾನು ಆಫ್ ಮಾಡ್ತೇನೆ, ಲೈವ್ ಆಫ್ ಮಾಡ್ತೇನೆ. ಅದೇನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಮತ್ತು ಮೊನ್ನೆ ಒಬ್ಬರು ಕ್ವೆಶನ್ ಕೇಳಿದ್ರು, ಅದನ್ನು ನಾನು ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. 1 ನಿಮಿಷ, ನಾನು ಅವರಿಗೆ ವ್ಲಾಗಲ್ಲಿ ಆನ್ಸರ್ ಮಾಡ್ತೇನೆ. ಪಾಪ ತುಂಬ ಅವರು ಕ್ವೆಶನ್ ಏನು ಕೇಳಿದ್ದು ಗೊತ್ತಾ, ಅದೊಂದು ಹೇಳಿಬಿಡ್ತೇನೆ. ಅವರಿಗೆ 18-19 ವಯಸ್ಸಲ್ಲಿ ಮದುವೆ ಆಯ್ತಂತೆ. ಆದರೆ ಇಷ್ಟ ಇಲ್ಲದ ಮದುವೆ ಅಂತೆ. ಆದರೂ ಮದುವೆ ಆದ ನಂತರ ಆದರೂ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರು. ಅಂದರೆ ಅಪ್ಪ ಅಮ್ಮ ಇಲ್ಲ ಅವರಿಗೆ, ದೊಡ್ಡ ಮಾಸ ಆಗ್ತಾ ಇರೋದಂತೆ. ಮದುವೆ ಆದ ನಂತರ ಆದರೂ ಲೈಫ್ ಚೆನ್ನಾಗಿರುತ್ತೆ ಅಂದ್ಕೊಂಡ್ರು. ಆದರೆ ಮದುವೆ ಆದ ನಂತರ ಅವರು ಅಷ್ಟು ಕೇರ್ ಮಾಡ್ತಾ ಇಲ್ಲ ಮನೆಯಲ್ಲಿ. ಮತ್ತೆ ಯಪ್ಪ ದಾಯ್ತಿ ಕತ್ತಿ ದೀದ್ ಬತ್ತೇನಾ ಉಂಡಾ ನೀವು ಒಲ್ಲದೀತೇನೆ ಅಂತ ತುಲೆ ದೀದ್ ಬತ್ತೇನಾ ಅಂದ್ ಕತ್ತಿ ತರ್ಲೆ ಉಂತಲೆ ಆಪುಜಿ ತಾಪುಜಿ ಬಸ್ಸಗೋಡೆ 1 ನಿಮಿಷ ಎಸ್ ಈಗ ಕೇಳಿಸ್ತಾ ಉಂಟಾ? ವನಿತಾ ಸಾಲಿಯಾ, ನೀವು ಹೇಳಿ, ನಿಮ್ಮ ಹಸ್ಬೆಂಡ್ ಪಾಪ ಅಲ್ಲ? ಹೌದು, ತುಂಬ ಪಾಪ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ವಿಡಿಯೋಗೆ ಬರಲಿದ್ರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡಿದ್ದಕ್ಕಾಗಿ ನಾನು ಅಮ್ಮನ ಮನೆಯಲ್ಲಿರುವಾಗ ಹೇಳಿದ್ದೆ, ನಾನು ಅಲ್ಲಿಗೆ ಬಂದು ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಎಲ್ಲ ನೀವೇ ಅವರಿಗೆ ಮ್ಯಾನೇಜ್ ಮಾಡಬೇಕು ಅಂತ. ಬಟ್ ಅತ್ತೆ ಕೂಡ ವಿಡಿಯೋಗೆ ಸೆಟ್ಟಾಗಿ ಹೋಗಿದ್ದಾರೆ. ಈಗ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡ್ತಿರೋದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕಾಯಿತು. ಲಾಸ್ಟ್ ಟೈಮು ಮೇ ಮಂತಲ್ಲಿ ನನಗೆ ಇದೇ ಮೊಬೈಲ್ ವ್ಲಾಗಿಗೆ ಅಂತಲೇ ಅವ್ರು ತೆಗೆದುಕೊಟ್ಟದ್ದು. ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿದ್ದು ನನಗೆ, ಫಸ್ಟ್ ಆ್ಯನಿವರ್ಸರಿಗೆ. ಮತ್ತು ನಿಮ್ಮ ಹಸ್ಬೆಂಡ್, ನಿಮ್ಮ ಯಜಮಾನರು ತುಂಬ ಒಳ್ಳೆಯವರಲ್ವ? ತುಂಬ ಒಳ್ಳೆಯವರು. ನಿಮಗೊಂದು ಕ್ವೆಶನ್ ಕೇಳ್ತೇನೆ, ಆನ್ಸರ್ ಮಾಡಿ. ಕ್ವೆಶನ್ ಕೇಳಿ. ನಿಮ್ಮ ಕ್ವೆಶನ್ ತುಂಬ ಕಷ್ಟ ಇರ್ತದೆ, ಮೊನ್ನೆ ಸಹ ಕೇಳಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಒಂದೇ ಪ್ರಶ್ನೆ ತುಂಬ ಉತ್ತರ, ಏನು ಹೇಳಿ? ಯಪ್ಪ, ಒಂದೇ ಪ್ರಶ್ನೆ ತುಂಬ ಉತ್ತರ. ಫಸ್ಟಿಗೆ ನಾನು ಕೇಳಿದ ಕ್ವೆಶನಿಗೆ ನಿಮಗೆ ಆನ್ಸರ್ ಹೇಳ್ತೇನೆ, ಆನಂತರ ನಿಮ್ಮ ಕ್ವೆಶನಿಗೆ ನಾನು ಏನಾದರೂ ಯೋಚನೆ ಮಾಡ್ತೇನೆ.
ಪ್ರಶ್ನೆ ಹೀಗಿದೆ, ಉತ್ತರ ಏನು ಅಂತ ಕೇಳಿದಲ್ಲ. ಉತ್ತರ ಅಂತ ಹೇಳಿದರೆ ದಿಕ್ಕು, ಇದು ಆನ್ಸರ್. ದಿಕ್ಕು ಅನ್ನುವಂಥದ್ದು ಆನ್ಸರ್. ಓಕೆ, ಪ್ರಶ್ನೆ ಹೀಗಿದೆ, ಉತ್ತರ ಏನು ಅಂತ ಕೇಳಿದೆ. ಉತ್ತರ ಅಂತ ಹೇಳಿದರೆ ದಿಕ್ಕು. ಉತ್ತರ ದಿಕ್ಕು ಅಂತ ಉಂಟಲ್ವಾ, ಅದು ಕೇಳಿದ್ದು ನಾನು. ಇದಕ್ಕೆ ಯಾರು ಸಹ ಆನ್ಸರ್ ಮಾಡಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡೆ, ಮಾಡಲಿಲ್ಲ ಯಾರು ಸಹ. ಒಂದೇ ಪ್ರಶ್ನೆ ತುಂಬ ಉತ್ತರ, ಒಂದೇ ಪ್ರಶ್ನೆ ತುಂಬ ಉತ್ತರ. ಯಾರಾದರೂ ಇದ್ದರೆ ಹೇಳಿ ಆಯ್ತಾ ಆನ್ಸರ್, ನನಗೆ ಗೊತ್ತಿಲ್ಲ. ನನಗೆ ಅಷ್ಟೆಲ್ಲ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ದಿವ್ಯ ಯು ಆಚಾರ್ಯ, ಅದೇ ದಿಕ್ಕು ಆನ್ಸರ್. ನಾನಿನ್ನ ಕ್ಲಾಸ್ಮೇಟ್ ವರ್ಷಿತಾ. ಎಲ್ಲಿದ್ದಿ ಮಾರೈತಿ ವರ್ಷಿತಾ? ಮತ್ತು ಸಂತೋಷ್ ನಾಯ್ಕ್, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಅವರು ಈಗ ಒಂದು ಸದ್ಯಕ್ಕೆ 1 ವರ್ಷ ಆಯಿತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ತಾಲೂಕು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್ ಆಗಿದ್ದಾರೆ ಈಗ ಸದ್ಯಕ್ಕೆ. ಅದು ಒಂದು ಸಂಜೆ ತನಕ ಇರ್ತದಂತ. ಮತ್ತು ಕೃಷಿ, ಅವ್ರು ಮೊದಲಿಂದವರಿಗೆ ಕೃಷಿ ಇಂಟ್ರೆಸ್ಟ್, ಗ್ರ್ಯಾಜುಯೇಟ್, ಬಟ್ ಕೃಷಿ ಅಂದರೆ ಅವರಿಗೆ ತುಂಬ ಇಷ್ಟ. ನನಗೆ ಸಹ ಕೃಷಿ ಅಂದರೆ ಇಷ್ಟ, ಅದಕ್ಕೆ ನಾನು ಅವರನ್ನೇ ಮದುವೆ ಆದದ್ದು. ಹಂಗೆ ಮೊದಲಿಂದು ಡ್ರೀಮ್ ಇತ್ತು, ಒಂದು ಕೃಷಿಕನನ್ನೇ ಮದುವೆ ಆಗಬೇಕು ಅಂತ. ಆ ಡ್ರೀಮ್ ಸಕ್ಸಸ್ ಆಗಿದೆ. ನಿಮಗೆ ಒಂದು ಕ್ವೆಶನ್ ಕೇಳ್ತೇನೆ, ಅದು ಅದೇ ಅಲ್ವಾ? ಅದೇ, ಅವರು ಅಗ್ರಿಕಲ್ಚರ್, ದನ ಸಾಕಣೆ ಮಾಡ್ತಾರೆ, ಮತ್ತು ತೋಟದ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಇವರೇ ಮಾಡ್ತಾರೆ. ಇವರು ಮತ್ತು ಇವರ ಅಣ್ಣ ಬಾವ ಇಬ್ಬರು ಕೂಡ ಕೃಷಿ. ಭಾವನಿಗೆ ನರ್ಸರಿ ಉಂಟು. ನಾನು ನರ್ಸರಿಗೆ ಹೋಗ್ತೇನೆ ಅಂತಿದ್ದೆ ಲೈವ್ ಮಾಡಿಕೊಂಡು, ಬಟ್ ಅವ್ರು ಕೃಷಿ ಎಲ್ಲ ಕಟ್ತಿದ್ದಾರೆ ನರ್ಸರಿಯಲ್ಲಿ. ಅವರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ನಾನು ಇಲ್ಲೇ ಇದ್ದೇನೆ. ಲೈವ್ ಸ್ಟಾಪ್ ಮಾಡುವಾಗ ಹೇಳಿ, ಆನ್ಸರ್ ಹೇಳ್ತೇನೆ. ಹೌದಾ, 25 ನಿಮಿಷ ಕಳೀತು. ಅವರು ಪಾಪ ಹುಲ್ಲು ಇದು ಮಾಡ್ತಿದ್ದಾರೆ. ನಾನು ರೈನ್ ಕೊಟ್ಟು ತಂದು ಕೊಟ್ಟೆ, ಬಟ್ ನನಗೆ ಹುಲ್ಲು ತೆಗಿಲಿಕ್ಕೆ ಆಗೋದಿಲ್ಲ ಈಗ. ಹೆಂಗೆ ರೈನ್ ಕೊಟ್ಟು ಕೊಡ್ಪಾರಾ? ಎಸ್, ನಾನು ಲೈವ್ ಆಫ್ ಮಾಡ್ತಿದ್ದೇನೆ. ಹೇಳಿ ಬೇಗ ಆನ್ಸರ್. ಹನ್ಸಿಕಾ, ಅಂಬ್ರೆಲ್ಲ ಮಲ್ಲ ಉಂಡೆ ಮಲ್ಲ ಅಂಬ್ರೆಲ್ಲ ತುಲೆ ಏನ ಮಾಮಿನ ಕೊಡೆ. ಪಾಪ ಅವ್ರದ್ದು ಆಯ್ತೆಲ್ಲ ಕೆಲಸ ನೋಡಿ. ನೀರು ಚಂಡಿ ಆವಡ್ಚಕ್ಕ ಬಾಲೆಗೆ ಶೀತಾವು ಅಂದಿ ಅನ ಇಕ್ಕೆ ಕೊಡೆ ಬತ್ತೊಂದು ಉಂತುದನೆ ಎಂಕ ಬೊಕ ಚಂಡಿಯ ದಬ್ಬೆಸ್ ಉಂಡು ಬಾಲೆಗೆ ಪೂರ ಜಸ್ಟ್ ಅಪ್ಲ ಕುಲ್ಲೆಂಚ. ವನಿತಾ ಸಾಲಿಯನ್, ಓಕೆ ಬಾಯ್. ಗಂಟೆ ಎಷ್ಟು ಆನ್ಸರ್? ಓ, ನಿಮ್ಮ ಕ್ವೆಶನ್ಗೆ ಆನ್ಸರ್ ಅದಾ? ಗಂಟೆ ಎಷ್ಟು? ಇಂಟ್ರೆಸ್ಟಿಂಗ್ ಉಂಟು ಮಾತ್ರ, ಯಾರಿಗೆ ಸಹ ಗೊತ್ತಾಗೋದಿಲ್ಲ ಅಂಥ ಕ್ವೆಶನ್ ನಿಮ್ಮದು. ಈ ಥರ ಕೇಳ್ತಾ ಇರಿ, ಲೈವ್ಗೆ ಬರ್ತಾ ಇರ್ತೇನೆ, ಈ ಥರ ಕ್ವೆಶನ್ ಕೇಳ್ತಾ ಇರಿ. ಸೊ ಇವತ್ತಿನ ಲೈವ್ ಇಷ್ಟೇ ಗೈಸ್. ಏನಾದರೂ ಕೇಳಲಿಕ್ಕಿದ್ರೆ ವ್ಲಾಗ್ ಎಲ್ಲ ಉಂಟಲ್ಲ, ಅದರಲ್ಲಿ ಕಮೆಂಟಲ್ಲಿ ಕೇಳಿ, ನೆಕ್ಸ್ಟ್ ವ್ಲಾಗ್ಗೆ ಆನ್ಸರ್ ಮಾಡ್ತೇನೆ. ಎಸ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಟಾರ್ಗೆಟ್ 10K ಸಬ್ಸ್ಕ್ರೈಬ್ ಆಗಬೇಕು ಅಂತ ಉಂಟು ಟಾರ್ಗೆಟ್. ಮತ್ತು ಜೀವಿತ ನಾನು ಇನ್ನೊಂದ್ಸಲ ನಾನು ಮೀಟ್ ಆಗ್ತೇನೆ, ಆಗ ಕೂಡ ವ್ಲಾಗ್ ಮಾಡ್ತೇನೆ. ನಿನ್ನೆ ಸಿಕ್ಕಿದಾಗ ನನಗೆ ಜಾಸ್ತಿ, ಮೊನ್ನೆ ಶುಕ್ರವಾರ ಸಿಕ್ಕಿದಾಗ ಜಾಸ್ತಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಎಸ್, ಬಾಯ್ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಎಲ್ಲರೂ ಲೈವ್ಗೆ ಇದ್ದಿದ್ದಕ್ಕೆ.